ಆಹಾರದ ವಿಷಯದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಮಕ್ಕಳಿಗೆ ತಿಳುವಳಿಕೆ ಇರುವುದಿಲ್ಲ. ತಮ್ಮ ಪರಂಪರೆಯಿಂದ ಬಂದ ಆಹಾರ ಕ್ರಮವನ್ನು ಬದಲಿಸಬಾರದು. ಸರ್ಕಾರ ಸಾಮೂಹಿಕವಾಗಿ ಮೊಟ್ಟೆ ನೀಡುವುದರಿಂದ ಸಮಾಜಕ್ಕೆ ಕೆಟ್ಟ ಅಭಿಪ್ರಾಯ ನೀಡಿದಂತಾಗುತ್ತದೆ. ಮಕ್ಕಳೊಳಗೆ ಮತಭೇದ ಉಂಟು ಮಾಡಬಾರದು. ಯಾರು ಏನು ಸೇವಿಸುತ್ತಾರೋ ಅದರ ಖರ್ಚು ನೀಡಲಿ. ಶಾಲೆ ಇರುವುದು ಶಿಕ್ಷಣಕ್ಕೆ. ಹೀಗಾಗಿ ಅಲ್ಲಿ ಜೀವನ ಶೈಲಿಯನ್ನ ಬದಲಿಸುವ ಕೆಲಸವನ್ನ ಸರ್ಕಾರ ಮಾಡಬಾರದು ಎಂದು ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಆಹಾರದ ವಿಷಯದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಮಕ್ಕಳಿಗೆ ತಿಳಿವು ಇರೋದಿಲ್ಲ. ತಮ್ಮ ಪರಂಪರೆಯಲ್ಲಿ ರೂಢಿಸಿಕೊಂಡು ಬಂದಿರತಕ್ಕಂತಹ ಆಹಾರ ಪದ್ಧತಿಯನ್ನು ಬದಲಿಸಬಾರದು. ಸರ್ಕಾರ ಸಾಮೂಹಿಕವಾಗಿ ಇದನ್ನು ನೀಡೋದರಿಂದಾಗಿ ಸಮಾಜಕ್ಕೆ ಕೆಟ್ಟ ಅಭಿಪ್ರಾಯವನ್ನು ಕೊಟ್ಟಂತಾಗತ್ತೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಅದರ ಖರ್ಚು ಏನಿದೆ, ಬಾಬತಿ ಏನಿದೆ, ಆ ದ್ರವ್ಯವನ್ನು ನೀಡಲಿ, ದುಡ್ಡನ್ನು ನೀಡಲಿ. ಅವ್ರು ಯಾರಿಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ಸ್ವೀಕಾರ ಮಾಡಲಿ, ಅದನ್ನು ತಿಂತಾರೆ. ಶಾಲೆಯಲ್ಲಿ ಇರೋದು ಶಿಕ್ಷಣಕ್ಕೋಸ್ಕರ. ಅಲ್ಲಿ ಜೀವನದ ಶೈಲಿಯನ್ನು ಬದಲಿಸುವಂತಹ ವ್ಯವಸ್ಥೆಗೆ ಕೈ ಹಾಕಬಾರದು. ಎಲ್ಲರೂ ಇರ್ತಾರೆ ಅಲ್ಲಿ. ಹಾಗಾಗಿ ಮತ್ತೆ ಅಲ್ಲಿ ಮಕ್ಕಳ ಒಳಗೆ ಮತಭೇದ ಉಂಟಾಗುವಂತೆ ಮಾಡಬಾರದು ಅನ್ನೋದು ನಮ್ಮ ಕಳಕಳಿಯ ವಿನಂತಿ.